ಪಾಕಿಸ್ತಾನಿ ಉಗ್ರರ ಪೆಹಲ್ಗಾಮ್ ಹತ್ಯೆ ಕೃತ್ಯಕ್ಕೆ ತಿರುಗೇಟು ನೀಡಿ ಭಾರತ ಆಪರೇಷನ್ ಸಿಂಧೂರ ಮಾಡಿ ಪಾಕಿಸ್ತಾನದ 9 ಉಗ್ರ ತಾಣಗಳನ್ನು ನಿರ್ನಾಮ ಮಾಡಿದೆ. 80ಕ್ಕೂ ಅಧಿಕ ಮಂದಿ ಉಗ್ರರನ್ನ ಹತ್ಯೆ ಮಾಡಲಾಗಿದ್ದು, ಭಾರತದಾದ್ಯಂತ ಜನತೆ ಸೇನಾ ಕಾರ್ಯಾಚರಣೆಯನ್ನ ಕೊಂಡಾಡ್ತಾ ಇದ್ದಾರೆ. ಭಾರತೀಯ ಯೋಧರಿಗೆ ಒಳಿತಾಗ್ಲಿ ಹಾಗೂ ಭಾರತೀಯ ಸೇನೆಗೆ ಮತ್ತಷ್ಟು ಶಕ್ತಿಯನ್ನ ನೀಡಲಿ ಅಂತ ಪ್ರಾರ್ಥಿಸಿ ಭಾರತೀಯ ಸೇನೆಯ ಹೆಸರಿನಲ್ಲಿ ವಿಶೇಷ ಸಂಕಲ್ಪದೊಂದಿಗೆ ಮಂಗಳೂರಿನ ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದಲ್ಲಿ ಇಂದು ಬೆಳಗ್ಗೆ ವಿಶೇಷ ಪೂಜೆ ನಡೆಯಿತು. ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಪ್ರಾರ್ಥಿಸಲಾಯಿತು. ಬಳಿಕ ಕುದ್ರೋಳಿ ಶ್ರೀ ಗೋಕರ್ಣನಾಥ ದೇವರಿಗೆ ಸಿಯಾಳಾಭಿಷೇಕ ನೆರವೇರಿಸಿ ಮಹಾಪೂಜೆ ನಡೆಯಿತು. ಈ ಸಂದರ್ಭದಲ್ಲಿ ಎಂಎಲ್ಸಿ ಐವನ್ ಡಿಸೋಜಾ, ಮಾಜಿ ಶಾಸಕ ಜೆಆರ್ ಲೋಭೋ, ಕುದ್ರೋಳಿ ಕ್ಷೇತ್ರದ ಆಡಳಿತ ಸಮಿತಿ ಕೋಶಾಧಿಕಾರಿ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಪದ್ಮರಾಜ ಆರ್ ಪೂಜಾರಿ, ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷೆ ಮಮತಾ ಗಟ್ಟಿ, ಕುದ್ರೋಳಿ ಕ್ಷೇತ್ರ ಸಮಿತಿ ಪ್ರಮುಖ ದೇವೇಂದ್ರ ಪೂಜಾರಿ ಹಾಗೂ ಅಪಾರ ಸಂಖ್ಯೆಯ ಕಾರ್ಯಕರ್ತರು, ಭಕ್ತರು ಉಪಸ್ಥಿತರಿದ್ದರು. ವಿಶೇಷವಾದ ಪೂಜೆ ಸಂದಾಯಿತವಾಗುತ್ತದೆ. ದೀಪವನ್ನು ಪ್ರಜ್ವಲನ ಮಾಡುತ್ತದೆ. ಕ್ಷೇತ್ರ ನಮ್ಮ ಸೇನೆಯ ಬಗ್ಗೆ ವಿಶೇಷವಾದಂತಹ ಒಂದು ನಮಗೆ ವಿಶ್ವಾಸ ಇತ್ತು. ಇದಕ್ಕೆ ಖಂಡಿತವಾಗಿಯೂ ದುಷ್ಟರನ್ನು ಸಂಹಾರ ಮಾಡ್ತಾರೆ ಅನ್ನುವಂಥದ್ದು. ಆ ಪ್ರಕಾರ ನಮ್ಮ ಎಲ್ಲರೂ ಭಾರತ ದೇಶ ಅಂದರೆ ಇವತ್ತು ನಂಬಿಕೆಯ ನೆಲೆಬೀಡು ಅಂತ ನಾವು ಹೇಳ್ತೇವೆ. ನಾವು ನಂಬಿದಂಥ ಸರ್ವ ಧರ್ಮದ ದೇವರುಗಳ ಒಂದು ಆಶೀರ್ವಾದದಿಂದ ನಮ್ಮ ಸೇನೆಯು ನಿನ್ನೆ ಬೆಳಿಗ್ಗೆ 2 ಗಂಟೆಯ ಸಮಯಕ್ಕೆ ಈ ಒಂದು ದುಷ್ಟರು, ಉಗ್ರರು, ಭಯೋತ್ಪಾದಕರ ಅಡಗುತಾಣಗಳು, ಪಾಕ್ ಆಕ್ರಮಿತ ಕಾಶ್ಮೀರದ ಒಂದು 4 ಅಡಗುತಾಣಗಳು, ಹಾಗೆ ಪಾಕಿಸ್ತಾನದ ಒಂದು 7 ಭಯೋತ್ಪಾದಕರ ಅಡಗುತಾಣಗಳಿಗೆ ಏರ್ ಸ್ಟ್ರೈಕನ್ನು ಮಾಡಿ ಸುಮಾರು 60ಕ್ಕಂತೂ ಮಿಕ್ಕಿ ಈ ಉಗ್ರರನ್ನು, ಈ ವಿಶ್ವದ ಶಾಂತಿಗೆ ಎಲ್ಲಿ ಕೆಡುಕನ್ನು ಬಯಸ್ತಿದ್ದಾರೋ ಇವರನ್ನು ಕೊಲ್ಲುವಂಥ ಕೆಲಸ ಒಂದು ಆಯಿತು. ಖಂಡಿತವಾಗಲೂ ಎಲ್ಲರೂ ಹೆಮ್ಮೆ ಪಡುವಂಥ ವಿಚಾರ, ಅತ್ಯಂತ ಸಂತೋಷದ ವಿಚಾರ. ಆ ಪ್ರಕಾರ ಇವತ್ತು ನಮ್ಮ ರಾಜ್ಯ ಸರ್ಕಾರವು ಕೂಡ ನಮ್ಮ ಧಾರ್ಮಿಕ ದತ್ತಿ ಸಚಿವರಾದಂಥ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನಗಳು, ಧಾರ್ಮಿಕ
ದತ್ತಿ ಇಲಾಖೆಯ ಕ್ಷೇತ್ರಗಳಲ್ಲಿ ವಿಶೇಷವಾದ ಪೂಜೆ ನಮ್ಮ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೈನಿಕರಿಗೆ ಇನ್ನಷ್ಟು ಶಕ್ತಿಯನ್ನು ತುಂಬಲಿಕ್ಕೆ ವಿಶೇಷ ಪೂಜೆಯನ್ನು ಮಾಡಬೇಕನ್ನುವಂಥ ಒಂದು ಆದೇಶವನ್ನು ಕೊಟ್ಟಿದ್ದರು. ನಾವು ಕೂಡ ಕ್ಷೇತ್ರ ಇವತ್ತು ಧಾರ್ಮಿಕ ದತ್ತಿಗೆ ಇಲಾಖೆಗೆ ಸೇರಿಲ್ಲವಾದರೂ ಕೂಡ ಈ ಒಂದು ನಮ್ಮ ದೇಶದ ನಮ್ಮ ನಾಗರಿಕರು ಎಲ್ಲರೂ ಕೂಡ ನಾವು ಒಟ್ಟಿಗೆ ಇರಬೇಕು. ಇಂಥ ಸಮಯದಲ್ಲಿ ಆ ಸೇನೆಗೆ ಶಕ್ತಿ ತುಂಬುವಂಥ ಕೆಲಸ ಆಗಬೇಕು. ನಾವು ಇಲ್ಲಿ ಕೂತ್ಕೊಂಡು ಏನು ಮಾಡಬೇಕಂದ್ರೆ ನಾವು ನಂಬಿದಂಥ ದೇವರುಗಳಲ್ಲಿ ವಿಶೇಷ ಪ್ರಾರ್ಥನೆಯೊಂದಿಗೆ ಪೂಜೆ ಸಲ್ಲಿಸುವಂಥದ್ದು. ಆ ಪ್ರಕಾರ ಸೇನೆಯ ಶ್ರೇಯೋಭಿವೃದ್ಧಿಗೋಸ್ಕರ ಆ ಸೇನೆಗೆ ಶಕ್ತಿ ತುಂಬಲಿಕ್ಕೆ ಇವತ್ತು ವಿಶೇಷ ಪ್ರಾರ್ಥನೆ ಹಾಗೂ ವಿಶೇಷ ಪೂಜನೆಯನ್ನು ಎಲ್ಲ ಭಕ್ತರು ಭಾರತೀಯರೊಂದಿಗೆ ಎಲ್ಲರೂ ಕೂಡ ನಾವು ಸೇರಿಕೊಂಡು ಇವತ್ತು ಇಲ್ಲಿ ವಿಶೇಷ ಪೂಜೆಯನ್ನು ಈಗಾಗಲೇ ನಮ್ಮ ದೇಶದ ರಕ್ಷಣೆಗಾಗಿ ನಮ್ಮ ಸೈನಿಕರು ಯಾವುದೇ ಹಿಂಜರಿಕೆಗೆ ಗುರಿಯಾಗದೆ ಧೈರ್ಯದಿಂದ ನುಗ್ಗಿ ನಮ್ಮನ್ನು ಯಾರು ಅನ್ಯಾಯ ಮಾಡಿದ್ದಾರೆ, ಭಯೋತ್ಪಾದನೆ ಮೂಲಕ ಯಾವ ಶಕ್ತಿಗಳು ನಮ್ಮ ದೇಶದ ಪ್ರಜೆಗಳನ್ನು ನಮ್ಮ ಕಣ್ಣ ಮುಂದೆ ಕೊಂದಾಕಿದ್ದಾರೆ, ಈ ಕೃತ್ಯವನ್ನು ಯಾರೂ ಸಹಿಸಲಾಗದು. ಹಾಗಾಗಿ ಈ ಸಹಿಸಲಾಗದ ಕೃತ್ಯವನ್ನು ಮಾಡಿದಾಗ, ಭಯೋತ್ಪಾದನೆ ಕೃತ್ಯವನ್ನು ಮಾಡಿದಾಗ, ದೇಶದಲ್ಲಿ ಶಾಂತಿ ಸೌಹಾರ್ದತೆಯನ್ನು ವಿತರಿಸ್ತಕ್ಕಂಥದ್ದು ಹಾಳು ಮಾಡ್ತಕ್ಕಂಥ ಕೆಲಸ ಮಾಡಿದಾಗ ನಾವು ದೇಶದ ಜೊತೆ ಇದ್ದೇವೆ ಅಂತ ತೋರಿಸಿಕೊಡುವಂಥದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಹಾಗಾಗಿ ನಮ್ಮ ಪಕ್ಷದ ನಾಯಕರಾದಂಥ ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಈಗಾಗಲೇ ಹೇಳಿದ್ದಾರೆ, ಇಡೀ ಕಾಂಗ್ರೆಸ್ ಪಕ್ಷ ಇವತ್ತು ಕೇಂದ್ರ ಸರ್ಕಾರದ ಜೊತೆ ಇದೆ, ಭಾರತ ದೇಶದ ಸೈನಿಕರ ಜೊತೆ ಇದೆ. ಯಾವುದೇ ಕಾರಣಕ್ಕೂ ಯಾವುದೇ ಮುಲಾಜಿಗೊಳಗಾಗದೆ ನೇರವಾಗಿ ಪಾಕಿಸ್ತಾನದವರು ಮತ್ತು ಅವರ ಭಯೋತ್ಪಾದಕರು ಮಾಡಿದ ಕೃತ್ಯ ಏನಿದೆ ಅದನ್ನು ಖಂಡಿಸಲೇಬೇಕು, ಅದಕ್ಕೆ ಪ್ರತೀಕಾರವನ್ನು ಮಾಡಲೇಬೇಕು. ಮತ್ತು ಆ ಪ್ರತೀಕಾರದ ಮೂಲಕ ನಾವು ಏನು ನಮ್ಮ ಭಯೋತ್ಪಾದನೆ ಮಾಡುವಂಥ ಕ್ರಮ ತೆಗೆದುಕೊಳ್ತಾರೆ ಈ ಪ್ರಪಂಚದಾದ್ಯಂತ, ಅದನ್ನು ನಾವು ನಿಲ್ಲಿಸಬೇಕು. ನಿಲ್ಲಿಸಲಿಕ್ಕೆ ಭಾರತ ದೇಶದೇ ಪ್ರಮುಖ ಕಾರಣ ಆಗಬೇಕು.